श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् सङ्गरहितम् अजडम् विमलम् सदा आनन्दतीर्थमुतलम् भजेतापत्रयापहम्। आपादिमुनिपर्यन्तम् गुरूणाम् आश्रितम् परेत् तेन विघ्नाः प्रणश्यन्ते सिद्ध्यन्ते जमनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेषु विघ्नस्वराट् तेने ब्रह्महृदाय आदिकवये मुह्यन्ते यम् सूरयः। तेजो वारिमृताम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। ಶ್ರೀಗುರುಭ್ಯೋ ನಮಃ. ಪ್ರತಿಯೊಂದು ಕಾರ್ಯಂತಲ ಪಿರಬದ ಪರಮಾತ್ಮನ ಪಾತ್ರ ಜಾದೋ ಪರಮಾತ್ಮನ ಮಹಿಮೆ ಜಾದೋ ಬಂಪಣೇನೆ ಸ್ವಯಂಭುವ ಮನು ಧ್ರುವ ಮಹಾರಾಜ ಗುಣಂತೊಳ್ಳಿರೆ ಸಹ ಖಲು ಇದಂ ಭಗವಾನ್ ಯೋಗಶಕ್ತಿಯ ಗುಣಪ್ರವಾಹೇಶೋ ವಿಭಕ್ತವೀರ್ಯ ಕರೋತಿ ಅಕರ್ತ ಇವ ನಿಹಂತಿ ಅಹಂತ ಚೇಷ್ಟಾ ವಿಭೂಮ್ನಃ ಖಲು ದುರ್ವಿಭಾವ್ಯ सकलविदं भगवान् योगशक्त्या गुणप्रवाहेषु विभक्तवीर्यः करोत्यकर्तेव निहन्त्यहन्ता चेष्टाविधूम्नः खलु दुर्विभाव्य. ಅಂಚಿನ ಪರಮಾತ್ಮ ಜಾದಂಪೆ ಏಪ ಜಾದಂ ರಬ್ಬುಣೆ ನಮಗೆ ಏರಿಗಳನೆ ಇಮ್ಯಾಜಿನ್ ಅಂಪೇನೆ ಸಾಧ್ಯ ಇದ್ದೇವೆ ಕಲ್ಪನೆ ಅಂಪೇನೆ ಸಾಧ್ಯ ಇದ್ದೆ ಲೋಕ ಉಂಟು ನಮ್ಮ ಜಾದ ಕೊಂಡ್ಕೊಂಡು ತಾಂಡ ಅಪಯೇ ಉತ್ಪತ್ತಿ ಕಾರಣ ಜನ್ಮಂ ಕಾರಣ ರಾಜೇ ಪಾಲನೆಂಪೆ ಆಯ್ತದೆ ಯಮೆ ಸಂಹಾರಂಪೆ ಅಂದ್ರೆ ಲೋಕನ ವ್ಯವಹಾರ ಉಂಟು ಅಂಡ ಅಕುಣಕುಣ ಒಳೆಯಿತ್ತು ಅಂತ ಆಯಾ ಕೆಲಸಂಪೋಪಣ ಪರಮಾತ್ಮನೇ ಸತ್ವ ರಜ ಸತ್ವಾದಿ ಗುಣ ಇದಂತೂ ಆ ಅಪಯನ ಇದಂತೂ ಸೃಷ್ಟಿ ಅಂಪಣ ಪರಮಾತ್ಮೆ ಕೇವಲ ಯೋಗ ಶಕ್ತಿಯ ತನ್ನ ಸ್ವತಃ ಶಕ್ತಿ ಇತ್ತಾವರನ್ನೇ ಪರಮಾತ್ಮೆ ಆ ಬೇತೆ ಬೇತೆ ವಿಭಕ್ತ ವೀರ್ಯ ತನ್ನನೇ ರೂಪಂ ಕೂಡ ತಮ್ಮ ಶಕ್ತಿ ಸಾಮರ್ಥ್ಯ ಬೇತೆ ಬೇತೆಗಳಿದ್ದಿತ್ತು ಆಯಾ ಕೆಲಸಂ ಪೋಯೆ ಅಪಯನ ಮೂಲಕ ಸೃಷ್ಟಿಯಂ ಪೋಪೆ ರಾಜನ ಮೂಲಕ ಪಾಲನಂ ಪೋಪೆ ಯಮನ ಮೂಲಕ ಸಂಹಾರಂ ಪೋಪನ ಪರಮಾತ್ಮನೇ ಆಯಗ ಜಾಲ ಪ್ರಯೋಜನ ದೈತಾವರ ಅಕರ್ತ ಇವ ಆಯಗ ಜಾಲ ನೆತ್ತಾರ ಆಯ್ದಾಲ ಆವಡುದ್ದಿ ಬೆಜ್ಜೆಗೋಸ್ಕರ ಜೀವರಿಗೆ ಉದ್ಧಾರ ಆವಡು ಜೀವನ ಉದ್ಧಾರ ಆವಡು ಜೀವರಿಗೋಸ್ಕರ ಇಂಚಿನ ಕರ್ಮ ಮಣಿತಾವರ ಕರೋತಿ ಅಕರ್ತ ಇವ ಜಾಲ ಅಂಪತ್ನಾಗನೇ ಅಂಪೆ ಬೆತ್ತೊಂಜಿ ನಿಹತ್ತಿ ಅಹಂತ ಇವ ತಾಂಡ ಅಹಂತ ಏಮಂಡ ಏರೆಗಳ ಸಂಹಾರ ಅಂತಾದಿಗೆ ಲೋಕಂಟಾಣ ಜಾಲ ತಾಂಡ ನಮ್ಮ ಏರಿಯ ಕೆರಿ ಅಂತಾಂಡ ನಂಗೆ ಶಿಕ್ಷೆ ಉಂಟು ನಂಗೆ ಪಾಪ ಉಂಟು ಅಂಡ ಪರಮಾತ್ಮಕ ಪಾಪ ಇದ್ದಿ ಐತ ಅವರ ಅಹಂತ ಆಂಡ ನಿಹಂತಿ ಆಯಿಗೆ ಸಂಹಾರ ಅಂದನೆತ್ತು ದೋಷ ಇದ್ದೆ ಆಗ ಅಂಡ ಸಂಹಾರ ಅಂಪೇ ಅಂಚಿತ್ನ ವಿಭೂಮ್ನ ಸರ್ವ ಪರಿಪೂರ್ಣವಾತ್ಮ ಪರಮಾತ್ಮನ ಜಾತ ಚೇಷ್ಟೆ ಉಂಡ ఆయన ಜಾತ ಪ್ರವೃತ್ತಿ ಉಂಡ ಅವೇನೇ ನಮ್ಮ ಕಲ್ಪನೆ ಪೆರನೆ ಸಾಧ್ಯ ಇದ್ದಿ सकलविदं भगवान् योगशक्त्या गुणप्रवाहेषु विभक्तवीर्यः करोत्यकर्तेव निहन्त्यहन्ता चेष्टाभिभूम्नः खलु दुर्विभाव्य. सः अनन्तः अन्तकरः कालः अनादिः आदिकृते अव्ययः जनं जनेन जनयन् मारयन् मृत्युना आत्मनः. सोऽनन्तोऽनम् अन्तकरः कालो अनादिरादिकृतव्ययः ಜನಂ ಜನೇನ ಜನಯನ್ಮಾರಯನ್ ಮೃತ್ಯುನಾತ್ಮನಃ. ಅಂಚಿತ್ನ ಪರಮಾತ್ಮೆ ಆಯೇ ಅನಂತ ಆಗಿದಾಲ ಒಂಜಿ ಅಂತ ಪಣತಾಂಡ ನಾಶವನ್ನು ಇದ್ದೇ ಇದ್ದಿ ನಾಶಲ ಇದ್ದಿ ಆಯ್ಗೊಂದು ಲಿಮಿಟ್ಲ ಇದ್ದಿ ಅಂಚಿತ್ನ ಪರಮಾತ್ಮೆ ಮಾಂತೆತ್ತಲ ನಾಶಂಪಣ ಸಾಮರ್ಥ್ಯತ್ನಾಯೇ ಅಂತಕರಹ ಆಯೇ ಕಾಲಹ ಜಯಮಂಡ ಕಲಯತಿ ಮಾಂತೆನ ನಾಶಂಪಣ ಕಾಣತ ಕಾಲ ಅಂಪುದಾರೆ ಆಯ ಅನಾದಿ ಆಯಗೊಂದು ಉತ್ಪತ್ತಿ ಇದ್ದಿ ಆಂಡ ಆದಿಕೃತ ಮಾಂತಿಕ ಉತ್ಪತ್ತಿ ಕಾರಣಾತ್ಮಕ ಪರಮಾತ್ಮನೆ ಆಯಗ ನಾಶ ಇದ್ದಿ ಅವ್ಯಯ ವ್ಯಯ ಇದ್ದಿ ಆಯಗ ನಾಶ ಇದ್ದಿ ಆಂಡ ಮಾಂತಿನ ನಾಶಂಪಣ ಪರಮಾತ್ಮೆ ಅಂಚಿತ್ನ ಪರಮಾತ್ಮ ಜಾತಂ ವಿವರಣಂತ ಆಂಡ ಜನಂ ಜನೇನ ಜನಯನ್ ಮಾರಯನ್ ಮೃತ್ಯುನ ಆತ್ಮನಃ. ಪ್ರತಿಯೊಂದು ವಸ್ತು ಪುಟ್ನಗಳ ಆಯ್ತು ಪುಟ್ಟು ಉತ್ಪತ್ತಿಗೆ ಆಯನೇ ಕಾರಣ ತುಳ್ಳೆ ಅಂಚನೆ ಈ ಅಪಯನ ಒಳಿ ಜಂತು ಇತ್ತಂತೂ ತಾನು ಆ ಮಗನ ಉತ್ಪತ್ತಿ ಕಾರಣ ತುಳ್ಳೆ ಅಂಚನೆ ಯಮನ ಮೂಲಕ ಆತ್ಮನಃ ಮೃತ್ಯುನ ತನ್ನ ಅಧೀನವಾದಿತ್ನ ಮೃತ್ಯುನ ಮೂಲಕ ಯಮನ ಮೂಲಕ ಸಂಹಾರನ ಭಗವಂತನೇ ಎಂಬುಣ. ಸೋನಂತೋ ಅಂತಕರ ಕಾಲೋ ಅನಾದಿರಾದಿಗದ ವ್ಯಯ ಜನಂ ಜನೇನ ಜನಯನ್ಮಾರಯನ್ ಮೃತ್ಯುನಾತ್ಮನಃ. ನ ವೈ ಸ್ವಪಕ್ಷಃ ಅಸ್ಯ ವಿಪಕ್ಷಃ ವಾ ಏವ ವಾ ಪರಸ್ಯ ಮೃತ್ಯೋಃ ವಿಶತಃ ಸಮಂ ಪ್ರಜಾಃ ತಂ ಧಾವಮಾನಂ ಅನುಧಾವಂತಿ ಅನೀಶಾಃ ಯಥಾರಜಾಂಸಿ ಅನಿಲಂ ಭೂತಸಂಗಾಃ.
न वै स्वपक्षोऽस्य विपक्ष एव वा परस्य मृत्योर्विशतः समं प्रजाः तं धावमानम् अनुधावन्ति अनीशाः शतारजांस निलम् भूतसङ्गाः ಪರಮಾತ್ಮೆ ಆಯ್ಗೆ ಎನ್ನಕಳು ಹೆಂಗ್ ಬೋಡಿತ್ನಕಳು ಹೆಂಗ್ ಬೋತೆ ಅನ್ನಕಳು ಅಂತೂ ಏರ್ಲ ಇದ್ದಿ ಅಕಳನಕಳನ್ನ ಯೋಗ್ಯತೆಗೆ ಅನುಸಾರವಾದ ಪರಮಾತ್ಮ ಎಂಬುಣಾತೆ ಹೊರತು ಪರಮಾತ್ಮಗೆ ಬೋಡಿತ್ನಕಳು ಸ್ವಪಕ್ಷ ವಿಪಕ್ಷ ಅಂತ ಇದ್ದೇ ಇದ್ದಿ ಅಂಚೆನೆ ಆ ವಿಪಕ್ಷ ಪುಣದಂಡ ಸಂಹಾರ ಅಂಚೆನೆ ಆಯೇ ಅಕಳನಕಳನ್ನ ಯೋಗ್ಯತೆ ಸರಿಯಾಗಿ ಅದೇ ಸಂಹಾರ ಪುಣಾತೆ ಹೊರತು ಅವಿನ ಮೀತು ಒಲಂಪುರಿಯೇ ಪರಮಾತ್ಮ ಜಾತಮ ತಾಂಡ ಮಾಂತೆಯನ್ನು ಒಳೆಯಿತ್ತೊಂದು ಕರ್ಮಂಟು ಪ್ರೇರಣೆಂಪೆ ಐತಾವರನೆ ఆయన ಭಗವಂತೆ ಮಾಂತೆಯನ್ನು ಒಳಗಿತ್ತೊಂದು ಕೆಲಸ ಮಾಡಿರ್ತಾವ್ರ ఆయనే ಸ್ವತಂತ್ರೆ ಆ ರೀತಿಯಾತೆ ಭೂತಸಂಗಾ ಅನುಧಾವಂತಿ ಯಥಾ ಅನಿಲಂ ರಜಾಂಸಿ ಅನುಧಾವಂತಿ ಗಾಳಿ ಬೀಸನಗ ಧೂಳುದು ಕಣಂಕುಳುಮಾ ಅಂತ ಐತೊಟ್ಟಿಗೆ ಎಂಚ ಬೋಪಣ ಅಂಚೆನೆ ಅವಳು ಧೂಳುಗು ಜಾಲ ಸ್ವಾತಂತ್ರ್ಯ ಇದ್ದಿ ಅಂಚೆನೆ ಜೀವರಿಗೆ ಸ್ವಾತಂತ್ರ್ಯ ಇದ್ದಿ ಸ್ವತಂತ್ರವಾದ ಪ್ರವೃತ್ತಿ ಎಂಬುಣಾಯ ಪರಮಾತ್ಮೆ ఆయన ಅಧೀನವಾತ್ಮ ಈ ಕರ್ಮಂಕುಳು ಕರ್ಮಗ ಅಧೀನವಾದ ಚೇತಸಮ ಉನ್ನುಮ ಅಂತ ఆయన ಒಟ್ಟಿಗೆ ಪ್ರವೃತ್ತಿ ಎಂಪುಣ ಅನುಧಾವಂತಿ ఆయన ಅನುಸರಿಸೋತು ಕೆಲಸಂಪುಣ ಸ್ವತಂತ್ರವಾದ ಎಲ್ಲ ಕೆಲಸಂಪುಡಿಯರೆ ಸ್ವತಂತ್ರವಾದಿಪ್ಪುಣ ಪರಮಾತ್ಮೆ ಒರಿಯೇ ನ ವೈ ಸ್ವಪಕ್ಷೋಸ್ಯ ವಿವಕ್ಷ ಏವ ವಾ ಪರಸ್ಯ ಮೃತ್ಯೋರ್ವಿಶತಃ ಸಮಂ ಪ್ರಜಾಃ ತಂದಾಮಾನಂ ಅನುಧಾವಂತ್ಯನೀಶಾಃ ಯಥಾ ರಜಾಂಸಿ ಅನಿಲಂ ಭೂತಸಂಗಾಃ ಆಯುಷಃ ಅಪಚಯಂ ಜಂತೋಃ ತಥೈವ ಉಪಚಯಂ ವಿಭುಃ ಉಪಾಭ್ಯಾಂ ರಹಿತಃ ಸ್ವಸ್ಥಃ ದುಸ್ತಸ್ಯ ವಿದದಾತಿ ಅಸೋ ಆಯುಷೋ ಅಪಚಯಂ ಜಂತೋಃ ತಥೈವ ಉಪಚಯಂ ವಿಭುಃ ಉಪಾಭ್ಯಾಂ ರಹಿತಃ ಸ್ವಸ್ಥೋ ದುಷ್ಟಸ್ಯ ವಿದದಾತ್ಯಸೋ ಭಗವಂತೆ ಅಮಾಂತ ಜೀವರಿಗೆ ಅಕಳನಕುಳ್ನ ಯೋಗ್ಯತೆಗೆ ಅನುಸಾರವಾದ ಅಕಳನಕುಳ್ನ ಕರ್ಮಕ್ಕೆ ಅನುಸಾರವಾದ ಅಕಳನ ಆಯುಷ್ಯ ಆರೋಗ್ಯ ನಿರ್ಮಾಂತ ಉಪಚಯ ಅಪಚಯ ಉಪಚಯ ಪಣದಂಡ ವೃದ್ಧಿ ಅಂಪಣ ಜಾಸ್ತಿ ಅಂಪಣ ಅಪಚಯ ಪಣದಂಡ ಕಮ್ಮಿ ಅಂಪಣ ಒಂದು ಮಾಂತ ಭಗವಂತೆ ಮಾಂತ ಜೀವನ ಅಕಳನಕುಳ ಕರ್ಮ ಯೋಗ್ಯತೆ ಅನುಸಾರವಾದ ಅಂಪೆ ಆಯಂತೆ ಒಳ್ಳೆ ಬಣಂತಾಂಡ ಸ್ವಸ್ಥ ಉಪಾಭ್ಯಾಂ ರಹಿತ ಆಯ್ಗೆ ಮಾತ್ರ ಉಪಜಯರದ್ದಿ ಅಪಜಯರದ್ದಿ ಆಯ್ ವೃದ್ಧಿ ಹ್ರಾಸ ಇದ್ದಿ ಆಯ್ ಏಕಪ್ರಕಾರ ನಿಪ್ಪುಣಾಯೆ ಆಯ್ ಸ್ವಸ್ಥವಾತುಳೆ ಸುಕೊಂಟಿಪ್ಪೆ ಆಂಡ ಜೀವನ ಮಾಂತ ಅಕಳಿಗೆ ಈ ಸುಖ ದುಃಖ ಅಂತ ಅನುಭವಿಪಣತ್ತಾವರ ದುಸ್ತವನ್ನು ದುಕ್ಕೊಂಡಿಪ್ಪುಣ ಜೀವರೆ ಅಕಳಿಗೆ ವಿಧದಾತಿ ಅಸೌ ಈ ಆಯುರಾರೋಗ್ಯ ಉಂಟು ಆಯುಷ್ಯ ಆರೋಗ್ಯ ವಿಷಯ ಉಂಟು ಮಾಂತ ವೃದ್ಧಿ ಹ್ರಾಸ ಜಾಸ್ತಿ ಕಮ್ಮಿ ಅಂತ ಅಂಪುಣಾಯಿ ಪರಮಾತ್ಮೆ ಆಯಡ ಮಾತ್ರ ವಾವಂತರನ ವಿಕಾರಂಕುಳ್ಳ ಇದ್ದಿ ಆಯುಷೋ ಅಪಚಯಂ ಜಂತೋ ಹೊತತೆ ಉಪಚಯಂ ವಿಭುಃ ಅಭಾಭ್ಯಾಂ ರಹಿತ ಸ್ವಸ್ಥೋ ದುಸ್ತಸ್ಯ ವಿದದಾತ್ಯಸೋ ಕೇಚಿತ್ ಕರ್ಮ ವದಂತಿ ಏನಂ ಸ್ವಭಾವಂ ಅಪರೇ ನೃಪ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮಂ ಉತ ಅಪರೇ ಕೇಚಿತ್ ಕರ್ಮ ವದಂತೇನಂ ಸ್ವಭಾವಂ ಅಪರೇ ನೃಪ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮುತಾ ಪರೇ ಇಂಚಿತ್ನ ಪರಮಾತ್ಮ ವೇದುಂಟು ಮಾಂತ ಬೇತಬೇತರಂದು ವ್ಯವಹಾರಂ ಪೇರೆ ವೇದ ದೃಷ್ಟಿನ ಕುಳುಮ ಅಂತ ಅರ್ಥಾತ್ ಋಷಿಮುನಿ ಕುಳುಮ ಅಂತ ಕೆಲವರೇ ಭಗವಂತನೇ ಕರ್ಮ ಅಂತ ಪಂಪೇರೆ ಕೆಲವರೇ ಸ್ವಭಾವ ಅಂತ ಪಂಪೇರೆ ಕೆಲವರೇ ದೈವ ಅಂತ ಪಂಪೇರೆ ಕೆಲವರೇ ಸಂಕಲ್ಪ ಅಂತ ಪಂಪೇರೆ ಈ ರೀತಿಯಾದ ಕುದರ್ ಮಾತ್ರ ಬೇತ ಪರಮಾತ್ಮ ಒರಿಯನ ಪರಮಾತ್ಮಗೆ ಬೇತ ಕುದರ್ಡ್ ಈ ಜ್ಞಾನ ಮಾತ್ರ ವ್ಯವಹಾರಂ ಪೇರೆ ಜಗತ್ಕರ್ತ ಆತ್ಮಾಯಿ ಪರಮಾತ್ಮನೇ ಕೇಚಿತ್ ಕರ್ಮ ವದಂತೇನಂ ಸ್ವಭಾವಂ ಅಪರೇ ನೃಪ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮುತಾ ಪರೇ ಅವ್ಯಕ್ತಸ್ಯ ಅಪ್ರಮೇಯಸ್ಯ ನಾನಾಶಕ್ತಿ ಉದಯಸ್ಯ ಚ ನ ವೈ ಚಿಕೀರ್ಷಿತಂ ತಾತ ಕಃ ವೇದ ಅದ್ಧ ಅಸ್ಯ ಸಂಭವಂ ಅವ್ಯಕ್ತಸ್ಯ ಪ್ರಮೇಯಸ್ಯ ನಾನಾಶಕ್ತಿ ಉದಯಸ್ಯ ಚ ನ ವೈ ಚಿಕೀರ್ಷಿತಂ ತಾತ ಕೋ ವೇದಾಧ್ಯಾಸ್ಯ ಸಂಭವಂ ಪರಮಾತ್ಮೆ ಅವ್ಯಕ್ತ ఆయన ನಮ್ಮ ಈ ಕಣ್ಣಿಗೆ ಸೋಜುರಿ ಅಪ್ರಮೇಯ ఆయన ಈತಿನ ಲೆಕ್ಕಂಬರ ಸಾಧ್ಯ ಇದ್ದಿ ಆಯಡ ನಾನಾಶಕ್ತಿ ಉದಯಸ್ಯ ಚ ವಾವಾವ ಕಾಲಂದು ವಾವಾವ ಕೆಲಸ ಈಗ ಸರಿಯಾದ ಭಗವಂತ ಶಕ್ತಿನ ವ್ಯಕ್ತಂ ಪೋಪೆ ಆಯಗೆ ಜಾಲ ನವೈ ಚಿಕೀರ್ಷಿತಂ ತಾತ ಆ ಭಗವಂತ ಆಯಗಾಲ ಉದ್ದೇಶ ಇದ್ದಿ ಆಯಗಾಲ ಉದ್ದೇಶ ఇప్పుడు ಕಣ್ಕೊಳ ಅಭಿಪ್ರಾಯಕ್ಕೆ ಯಾವಣಂತ ಅಂಡ ಆ ಭಗವಂತಗೆ ಆಯಗಲ ಅಪೇಕ್ಷೆ ಉಂಟು ಅಂತ ಅಭಿಪ್ರಾಯ ಜಾಲ ಇದ್ದಿ ಪರಮಾತ್ಮನ ಸ್ವರೂಪನ ಕೋ ವೇದ
ఏడు తీరాలు సాధ్యం ఏమనుంటాండ ಬ್ರಹ್ಮದೇವರಿಗೆ ಗೊತ್ತಾದ ಪರಮಾತ್ಮನ ಜಾದು ನಾನು ಚಿಪ್ಪಣಗ ಏರು ತಾನು ಸಾಮಾನ್ಯತೆಗಳು ಭಗವಂತನ ಬಗ್ಗೆ ತಿಳಿಯಲು ಸಾಧ್ಯ ಉಂಟು ನಮ್ಮಂತಗಳಿಗೆ ಸಾಧ್ಯನೇ ಐತಿ ಅವ್ಯಕ್ತಸ್ಯ ಪ್ರಮೇಯಸ್ಯ ನಾನಾ ಶಕ್ತಿಯುದಯಸ್ಯ ಚ ನವೈಚಿಕೇಶ ಸಂತಾತಾಕೋ ವೇದಾಭಾಸ್ಯ ಸಂಭವಂ ನ ಏವಾತೆ ಪುತ್ರಕ ಭ್ರಾತುಃ ಹಂತಾರಃ ಧನದಾನುಗಾಃ ವಿಸರ್ಗಾದಾನಯೋಃ ತಾತ ಪುಂಸಃ ದೈವಂ ಹಿ ಕಾರಣಂ ನೈವತೆ ಪುತ್ರಕ ಭ್ರಾತುಃ ಹಂತಾರೋ ಧನದಾನುಗಾಃ ವಿಸರ್ಗಾದಾನಯೋಸ್ತಾತ ಪುಂಸೋ ದೈವಂ ಹಿ ಕಾರಣಂ ಹೇ ಪುತ್ರಕ ಬಾಲ ಈ ನಿನ್ನ ಮೆಗ್ಗೆ ಉತ್ತಮನ ಸಂಹಾರ ಅಂತ ಹೇಳಿ ಈ ಕೋಪುಂಡು ಬರ್ತಾನೆ ಅಂಡ ಏರ್ಲ ಯಕ್ಷನಗಳು ಕುಬೇರನ ಅನುಚರರಾತ್ಮ ಸೇವಕರ ಯಕ್ಷರು ಏರ್ಲ ನಿನ್ನ ಮೆಗ್ಗೆಯನ್ನ ಸಂಹಾರ ಅಂತ ನತ್ತೆ ಜಾತಕೊಂಡಂತ ಅಂಡ ಆ ವಿಸರ್ಗ ಆದಾನ ಪುಟ್ಟುಣ ದೈಪುಣ ಲೇಖಮಲ್ಲಿ ಏನ್ ಕಾರಣ ಪಡಂತ ಅಂಡ ದೈವಮೇ ಕಾರಣಂ ಜೀವನ ಉತ್ಪತ್ತಿಗೆ ನಾಶನವಾದ ಕಾರಣಾತ್ಮಾಯೇ ಪರಮಾತ್ಮೆ ನೈವತೆ ಪುತ್ರ ಗಭ್ರಾತು ಹಂತಾರೋ ಧನದಾನುಗಾಃ ವಿಸರ್ಗಾದಾನಯೋಸ್ತಾತ ಪುಂಸೋ ದೈವಮೇ ಕಾರಣಂ ಸಹ ಏವ ವಿಶ್ವಂ ಸೃಜತೆ ಸ ಏವ ಅವತಿ ಹಂತಿ ಚ ಅಥ ಅಪಿ ಈ ಅನಹಂಕಾರಾತ್ ನ ಅಜ್ಯತೆ ಗುಣಕರ್ಮಭಿಃ ಸ ಏವ ವಿಶ್ವಂ ಸೃಜತಿ ಸ ಏವ ಅವತಿ ಹಂತಿ ಚ ಅಥಾಪಿ ಅನಹಂಕಾರ ನಾಜ್ಯತೆ ಗುಣಕರ್ಮಭಿಃ ವಿಶ್ವಂ ಸ ಏವ ಸೃಜತಿ ಜಗತ್ತಿನ ಸೃಷ್ಟಿಯಂಪುಣ ಆಯವರಿಯೇ ಸ ಏವ ಅವತಿ ಅವನ ರಕ್ಷಣೆ ಪುಣ ಆಯವರಿಯೇ ಹಂತಿ ಚ ಸಂಹಾರ ಪರಮಾತ್ಮೆ ಒಡೆಯೇ ಅಂಟಲ ಇವೇ ಈ ಜೀವೇ ಜಾಲಗೊಂಡು ನಾಯಕ ಜಾಲ ಆ ಲೇಪ ಇದ್ದಿ ಜೀವಗ ಮಾತ್ರ ಕರ್ಮಂತ ಲೇಪ ಭಗವಂತ ಜಯ ಲೇಪ ಪಡಂತ ಅಂಡ ಅನಹಂಕಾರ ಆಗ ಕರ್ಮಂಟು ಬಗ್ಗೆ ಆಗ ಅಭಿಮಾನ ಇದ್ದೆ ಅನ್ನತ್ತ ಅವರ ಸತ್ವಾದಿ ಗುಣಪೂರ್ಣ ಆಯ್ತು ಸಂಬಂಧಲ ಬರ್ಕೋರಿ ನಾ ಅಜ್ಜತೆ ಗುಣಕರ್ಮವಿಧಿ ಗುಣಂತ ಲೇಪಲ ಇದ್ದಿ ಕರ್ಮಂತ ಲೇಪಲ ಇದ್ದಿ ಪಾಪುಣ್ಯದ ಲೇಪಲ ಇದ್ದಿ ಪರಮಾತ್ಮನೇ ಮಾತ್ರ ಅಂತಿದ್ದಲ್ಲ ಪರಮಾತ್ಮಕವಾದಂತರಂದು ಕರ್ಮ ಲೇಪಲ ಇದ್ದಿ ಸ ಏವ ವಿಶ್ವಂ ಸೃಜತಿ ಸ ಏವ ಅವತಿ ಹಂತಿ ಚ ಅಥಾಪಿ ಅನಹಂಕಾರ ನಾಜ್ಯತೆ ಗುಣಕರ್ಮಭಿಃ ಏಷಃ ಭೂತಾನಿ ಭೂತಾತ್ಮ ಭೂತೇಶಃ ಭೂತಭಾವನಃ ಸ್ವಶಕ್ತ್ಯಾ ಮಾಯಯಾ ಯುಕ್ತಃ ಸೃಜತಿ ಅತ್ತಿ ಚ ಪಾತಿ ಚ ಏಷ ಭೂತಾನಿ ಭೂತಾತ್ಮ ಭೂತೇಶೋ ಭೂತಭಾವನಃ ಸ್ವಶಕ್ತ್ಯಾ ಮಾಯಯಾ ಯುಕ್ತಃ ಸೃಜತ್ಯತ್ತಿ ಚ ಪಾತಿ ಚ ಪ್ರತಿಯೊಂದು ಜೀವರೆಲ್ಲ ಆ ಭೂತೇಶ ಭೂತಭಾವನ ಭೂತಾತ್ಮ ಪರಮಾತ್ಮೆ ಭೂತಾತ್ಮ ಆತ್ಮ ಶಬ್ದಕ್ಕೂ ಅಂತರ್ಯಾಮಿ ಎಂದರ್ಥ ಪ್ರೇರಕ ಎಂದರ್ಥ ಮಾಂತ ಜೀವನ ಪ್ರೇರಣಪುಣಾಯ ಪರಮಾತ್ಮನೆ ಭೂತೇಶ ಮಾಂತ ಜೀವನಗಳ ಅಧಿಪತಿ ಆತ್ಮಾಯೇ ಸ್ವಾಮಿ ಆತ್ಮಯೇ ಪರಮಾತ್ಮೆ ಭೂತ ಭಾವನ ಮಾಂತ ಜೀವನ ಸೃಷ್ಟಿಯಂಪುಣಾಯ ಭಗವಂತನೇ ಈ ರೀತಿಯಾದ ಸೃಷ್ಟಿ ನಿಯಮನ ಸಂಹಾರ ಮಾಂತಿಕಲು ಭಗವಂತನೇ ಕಾರಣ ಸ್ವಶಕ್ತಿಯ ಮಾಯೆಯ ತನ್ನ ಅಧೀನವಾತ್ಮ ಆ ಪ್ರಕೃತಿಯ ಮೂಲಕ ಭಗವಂತೆ ಆ ಕೆಲಸ ತಂಪುಣ ಯುಕ್ತ ಸೃಜತಿ ಅಸ್ತಿ ಚ ಪಾತಿ ಚ ಅವೇ ಬೇತೆ ಬೇತೆ ಕೆಲಸ ವ್ಯಕ್ತಿಗಳ ಮೂಲಕ ಅಂಬೋಬೆ ಉದಾಹರಣೆಗೆ ಸೃಷ್ಟಿ ಅಂಪುಣ ತಾನೇ ಅಂಪುಣ ಅಂಡ ಬ್ರಹ್ಮದೇವನ ಮೂಲಕ ಸೃಷ್ಟಿ ಅಂಪೆ ಬ್ರಹ್ಮಣಿ ಬ್ರಹ್ಮರೂಪೋಸೋ ಶಿವರೂಪಿ ಶಿವೇ ಸ್ಥಿತಃ ಅನ್ಕೊಂಡತೆ ಭಗವಂತೆ ಬ್ರಹ್ಮದೇವನ ಒಳೆಯಿತಂತೂ ಸೃಷ್ಟಿ ಕಾರ್ಯ ಅಂಪೆ ಅಂಚನೆ ಶಿವರೂಪಿ ಶಿವೇ ಸ್ಥಿತಃ ಶಿವಾಬ್ರಹ್ಮಣ ಪುದರಿಜಂತು ಆ ರುದ್ರನ ಒಳೆಯಿಜಂತು ಅವನ ಸಂಹಾರ ಕೆಲಸನಪುಣಾಯೇ ಪರಮಾತ್ಮೆ ಅಂಚ ಇಷ್ಟೇತಿ ಅತ್ತಿಪಾತಿ ಚ ನಾನು ವಿಷ್ಣು ರೂಪುಂಡಾಯ ಭಗವಂತೆ ರಕ್ಷಣೆ ಅಂಪುವೆ ಈ ರೀತಿಯಾದ ಪ್ರತಿಯೊಂದು ಆ ಜೀವನರ ಸೃಷ್ಟಿ ಸ್ಥಿತ್ಯಾದಿಗಳಿಗೆ ಭಗವಂತನೇ ಕಾರಣವಾದುಳ್ಳೆ ಆಯನೇ ಸರ್ವಭೂತೇಶ ಮಾಂತ ಜೀವರ ಅಧಿಪತಿ ಆತ್ಮಾಯೇ ಪರಮಾತ್ಮೆ ಏಷ ಭೂತಾನಿ ಭೂತಾತ್ಮ ಭೂತೇಶೋ ಭೂತಭಾವನಃ ಸ್ವಶಕ್ತ್ಯಾ ಮಾಯಾ ಯುಕ್ತಃ ಸೃಜತ್ಯತ್ತಿ ಚ ಪಾತಿ ಚ ಶ್ರೀಕೃಷ್ಣಾರ್ಪಣಮಸ್ತು.